ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯುವ ಕಾಂಗ್ರೆಸ್ ಅನ್ನು ಪುನಶ್ಚೇತನಗೊಳಿಸಲು ಜಿಲ್ಲೆಯ ಪ್ರತಿ ಹಳ್ಳಿಯಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿ ನೀಡಿ 3 ತಿಂಗಳ ಒಳಗೆ ಯುವ ಕಾಂಗ್ರೆಸ್ ಅನ್ನು ಸಿದ್ಧಗೊಳಿಸಲಾಗುತ್ತೆ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಲುಕ್ಮಾನ್ ಬಂಟ್ವಾಳ ಹೇಳಿದರು। ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಅವರು ಮಾತನಾಡಿದರು। ಯುವ ಸಮೂಹದಲ್ಲಿ ತಾತ್ವಿಕ, ವೈಚಾರಿಕ, ಸೈದ್ಧಾಂತಿಕ ವಿಚಾರ ಮೂಡಿಸಬೇಕಿದೆ। ಅದಕ್ಕಾಗಿ ಪ್ರತಿ ಹಳ್ಳಿಯಲ್ಲಿ ಕನಿಷ್ಠ 10 ರಿಂದ 15 ಮಂದಿ ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ತರಬೇತಿ ನೀಡಿ ಗೋಡ್ಸೆವಾದಿಗಳು, ಮೂಲಭೂತವಾದಿಗಳ ವಿರುದ್ಧ ಅಹಿಂಸಾತ್ಮಕ ಹೋರಾಟಕ್ಕೆ ಸಜ್ಜುಗೊಳಿಸಲಾಗುವುದು। ಕೇವಲ ಕಚೇರಿಯಲ್ಲಿ ಕುಳಿತು ಸಾಮಾಜಿಕ ಜಾಲತಾಣದ ಮೂಲಕ ಪಕ್ಷವನ್ನು ಬಲಪಡಿಸಲು ಸಾಧ್ಯವಿಲ್ಲ ಎಂಬ ಅರಿವು ನನಗಿದೆ। ಹೀಗಾಗಿ ಯುವ ಕಾಂಗ್ರೆಸ್ ಕಾರ್ಯಕರ್ತರ ಪಡೆ ಹಳ್ಳಿಗೆ ತೆರಳಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಲಿದೆ। ಸ್ಥಳೀಯ, ಜಿಲ್ಲಾ, ರಾಜ್ಯ, ರಾಷ್ಟ್ರ ಮಟ್ಟದ ವಿದ್ಯಮಾನಗಳ ಬಗ್ಗೆ ಕಾಲಕಾಲಕ್ಕೆ ಮಾಹಿತಿ ನೀಡಿ ಜಾಗೃತಿಗೊಳಿಸಲಿದೆ ಅಂತ ಹೇಳಿದರು। ಜಿಲ್ಲಾ ಯುವ ಕಾಂಗ್ರೆಸ್ ಅನ್ನು ಪ್ರತಿ ಹಳ್ಳಿಗಳಲ್ಲಿ ಆರ್ಗನೈಸ್ ಮಾಡಿ, ಪ್ರತಿ ಹಳ್ಳಿ ಅಂದ್ರೆ ಗ್ರಾಮ ಪಂಚಾಯತ್, ಗ್ರಾಮ ಸಮಿತಿಗಳನ್ನು ಮಾಡಿ, ನಮ್ಮ ಎಕ್ಸಾಕ್ಟ್ ನನಗೆ ಫಿಗರ್ಸ್ ಇಲ್ಲ, ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು 400 ರಿಂದ 450 ಗ್ರಾಮ ಪಂಚಾಯತ್ಗಳಿರ್ಬೋದು। ಈ 450 ಗ್ರಾಮ ಪಂಚಾಯತ್ಗಳಲ್ಲಿ ನಾವು ಯುವ ಕಾಂಗ್ರೆಸ್ ಒಂದು ಮಿನಿಮಮ್ 10 ರಿಂದ 20 ಕಾರ್ಯಕರ್ತರನ್ನು ಯುವ ಕಾಂಗ್ರೆಸ್ ಸಮಿತಿಗೆ ಸೇರಿಸಲಿಕ್ಕಿದ್ದೇವೆ, ಗ್ರಾಮ ಸಮಿತಿಗೆ। ಅದರ ಮುಖಾಂತರ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಯುವ ಕಾರ್ಯಕರ್ತರ ಪಡೆಯನ್ನು ಕಟ್ಟಲಿಕ್ಕಿದ್ದೇವೆ ಇನ್ನು ಬರುವ 3 ತಿಂಗಳಲ್ಲಿ। ಬ್ಲಾಕ್ ಕಾಂಗ್ರೆಸ್, ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರ ಮುಖಾಂತರ ಎಲ್ಲಾ ಗ್ರಾಮ ಸಮಿತಿಗಳನ್ನು ನಾವು ತುಂಬಿಸಲಿಕ್ಕಿದ್ದೇವೆ। ಒಳ್ಳೆ ಕಾರ್ಯ ವೈಖರಿ ಮತ್ತೆ ರಾಜಕೀಯದಲ್ಲಿ ಉತ್ಸಾಹಿ ಯುವಕರನ್ನು ಮತ್ತೆ ಏನು ಸೈದ್ಧಾಂತಿಕವಾಗಿ ಕಾಂಗ್ರೆಸ್ ಕಡೆಗೆ ಇರುವ ಯುವಕರನ್ನು ನಾವು ಸಂಘಟಿಸಿ ಇನ್ನು ಬರುವ 3 ತಿಂಗಳಲ್ಲಿ ನಮ್ಮ ಯುವ ಕಾಂಗ್ರೆಸ್ ಹಳ್ಳಿಗಳಲ್ಲಿ ಯುವ ಕಾಂಗ್ರೆಸ್ ಸಂಘಟನೆಯನ್ನು ನಾವು ಬಲಪಡಿಸಲಿಕ್ಕಿದ್ದೇವೆ। ಸುದ್ದಿಗೋಷ್ಠಿಯಲ್ಲಿ ಎನ್ಎಸ್ಯುಐ ರಾಷ್ಟ್ರೀಯ ಸಂಯೋಜಕ ಅನ್ವಿತ್ ಕಟೀಲ್, ಸಂಜನಾ ಛಲವಾದಿ, ಚಿತ್ತರಂಜನ್ ಶೆಟ್ಟಿ ಬೊಂಡಾಲ, ಫಿರೋಜ್ ಮಲಾರ್, ಶಾಹುಲ್ ಹಮೀದ್, ಅನಿಲ್ ಪೈ, ಸುರೇಶ್ ಜೋಯಾ, ಸರ್ಫರಾಜ್ ಬಾಳ ಮತ್ತಿತರರು ಉಪಸ್ಥಿತರಿದ್ದರು।